ಆತ್ಮೀಯ ವೀಕ್ಷಕರೇ, ದಕ್ಷಿಣದ ಕಾಸರಗೋಡಿನ ಚಂದ್ರಗಿರಿಯಿಂದ ಉತ್ತರದ ಭದ್ರಗಿರಿವರೆಗೆ, ಪಶ್ಚಿಮ ಘಟ್ಟದಿಂದ ಕಡಲ ತೀರದವರೆಗೆ ಹರಡಿಕೊಂಡಿರುವ ತುಳುನಾಡು. ತೆನ್ಕಾಯಿ ಚಂದ್ರಗಿರಿಡ್ದು ಬಡಕಾಯಿ ಭದ್ರಗಿರಿ ಮುಟ್ಟ, ಮುಡಾಯಿ ಘಟ್ಟಡ್ದು ಪಡ್ಡಾಯಿ ಕಡಲ ಬರಿ ಮುಟ್ಟ, ಮೈದಿಂಜಿದು ಮೆರೆಯೊಂದುಪ್ಪುನ ಈ ತುಳುನಾಡು. ಒಂಜಿ ಕಡಲು ಪತ್ತು ಸುದೆಕುಲು, ನೂದುಗುಂಡುಲು ಸಾರದೈವಲು ನೆಲೆಯಾಯಿನ ಪುಣ್ಯದ ನಾಡು ಪಂಚವರ್ಣದ ಬೂಡು. ಇಂಚಿಪ್ಪಿ ತುಳುವಪ್ಪೆನ ಬಿರ್ದು ಬಿರ್ಸಾದಿಗೇನು ಪುಗಾರಿಯರ, ಸಾರಮಂಡದ 10 ಸಾರ ನಾಲಾಯದ ಆ ಆದಿಶೇಷ ದೇವರಿಗೆ ಸಾಧ್ಯ ಆತಜಿಗೆ. ತುಳು ಭಾಷೆಯ ಸೊಗಸು, ಗ್ರಾಮ್ಯ ಸೊಗಡು ನೋಡಿ ಸ್ನೇಹಿತರೆ. ಅನಾದಿ ಕಾಲದಿಂದ ತನ್ನದೇ ಆದ ಸಂಸ್ಕೃತಿ, ಆಚರಣೆ, ವ್ಯವಹಾರ, ತನ್ನದೇ ಆದ ಭಾಷೆ, ಆರಾಧನೆಗಳಿಂದ ಬದುಕುವ ವಿಶಿಷ್ಟ ಶೈಲಿ. ಇಂತಹ ವಿಶಿಷ್ಟ ಸಾಂಸ್ಕೃತಿಕ ನೆಲೆಗಟ್ಟನ್ನ ಹೊಂದಿರುವ ನಮ್ಮ ತುಳುನಾಡು ಇಂದು ಜಗತ್ತಿನಲ್ಲಿ ವಿಶೇಷವಾದ ಸ್ಥಾನವನ್ನ ಹೊಂದಿದೆ ವೀಕ್ಷಕರೇ. ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಹಿಂದಿನ ತುಳುನಾಡು ತೆಂಕಣ ರಾಮೇಶ್ವರದಿಂದ ಬಡಗಣ ಅಂಕೋಲದವರೆಗೆ ವಿಶಾಲವಾಗಿತ್ತು. ಕರಾವಳಿ ಮಾತ್ರ ಸಮತಟ್ಟಾಗಿದ್ದರೆ ಉಳಿದದ್ದು ಗುಡ್ಡ, ಕಾಡು, ಹಾಡಿ, ಇಳಿಜಾರು ಆವೃತ. 2500 ವರ್ಷಗಳ ಇತಿಹಾಸ ಹೊಂದಿರುವ ತುಳು ಭಾಷೆ ಪಂಚದ್ರಾವಿಡ ಭಾಷೆಗಳಲ್ಲೊಂದು. ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬಂದ ಭೂತಾರಾಧನೆ, ನಾಗಾರಾಧನೆ, ದೇವತಾ ಆರಾಧನೆ, ಕಟ್ಟು ಕಟ್ಟಳೆಗಳು, ವಿಧಿ ವಿಧಾನಗಳು ಇವುಗಳೆಲ್ಲವೂ ಕೇವಲ ಆರಾಧನಾ ಪರಂಪರೆಗಳಲ್ಲ. ಇದು ವಿಶಿಷ್ಟ ಸಾಂಸ್ಕೃತಿಕ ಪದ್ಧತಿ. ಸಾಮಾಜಿಕ ಬದುಕಿನಲ್ಲಿ ಭದ್ರತೆ, ಆತ್ಮವಿಶ್ವಾಸವನ್ನ ಸೂಸುವ ಮಾನವೀಯ ಸಂಬಂಧಗಳ ಪರಿಭಾಷೆ. ಪ್ರಕೃತಿ ಪೂಜೆ, ಪಿತೃ ಆರಾಧನೆ, ಇದುವೇ ತುಳು ಸಂಸ್ಕೃತಿ. ತುಳುನಾಡಿನ ಸಾಂಸ್ಕೃತಿಕ ಧಾರ್ಮಿಕ ನೆಲೆಯನ್ನ ತೆರೆಗೆ ತರುವ ಮೂಲಕ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಅಭೂತಪೂರ್ವ ಯಶಸ್ಸು ಗಳಿಸುತ್ತಿದೆ. ತುಳುನಾಡಿನ ಅಸ್ಮಿತೆಗಳಾದ ದೈವಾರಾಧನೆ, ಕಂಬಳ, ಕೋಳಿಯಂಕ, ಯಕ್ಷಗಾನ ಮೊದಲಾದ ಸಾಂಸ್ಕೃತಿಕ ಸಂಗತಿಗಳನ್ನ ಚಿತ್ರಿಸಿರುವ ಕಾಂತಾರಕ್ಕೆ ನಿರೀಕ್ಷೆಗೂ ಮೀರಿ ಜನಮೆಚ್ಚುಗೆ ಸಿಗುತ್ತಿದೆ. ಜೊತೆಯಲ್ಲಿ ವಿಮರ್ಶೆ, ಚರ್ಚೆಗಳು ನಡೆಯುತ್ತಿವೆ ಸ್ನೇಹಿತರೆ. ತುಳುನಾಡಿನ ಭೂತಾರಾಧನೆ ಎಂದರೆ ದುಷ್ಟ ಶಕ್ತಿಗಳ ಆರಾಧನೆಯೇ. ಇದೊಂದು ಮಾಂತ್ರಿಕ ವಿಧಿಯೇ. ಭೂತಗಳು ಎಂದರೆ ದೆವ್ವ ಪಿಶಾಚಿಗಳೇ. ಭೂತಗಳು ದೈವಗಳು ಎಂದರೇನೆಂದು ಬೆಳಕು ಚೆಲ್ಲುವ ಒಂದು ಪ್ರಯತ್ನ. ಭೂತಾರಾಧನಾ ಕ್ಷೇತ್ರದ ಸಂಶೋಧಕರು, ವಿದ್ವಾಂಸರು, ಕಲಾವಿದರು ಹಾಗೂ ಹಿರಿಯರಿಂದ ಬಂದ ನಂಬಿಕೆ, ಜ್ಞಾನ, ಶಾಸನಗಳ ಆಧಾರದಲ್ಲಿ ವಿಮರ್ಶಾತ್ಮಕ ಸಂಚಿಕೆಯನ್ನ ತಮ್ಮ ಮುಂದಿಡುತ್ತಿದ್ದೇವೆ. ನಿಮ್ಮ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ. ಶಣೈ ಕ್ರಿಯೇಷನ್ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಿನಲ್ಲಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ನಮೂದಿಸಿ. ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಬೇರೆಯವರಿಗೆ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಹಿರಿಯರು ತಮ್ಮ ಬದುಕಿಗೊಂದು ಅರ್ಥ, ಸಾರ್ಥಕತೆಗಾಗಿ ಸತತ ಪ್ರಯತ್ನಿಸಿದರು. ತಮ್ಮ ಅನುಭವಗಳ ಮೂಲಕ ವಿಧಿ ವಿಧಾನಗಳನ್ನ ಆವಿಷ್ಕರಿಸಿದರು, ರೂಢಿಸಿಕೊಂಡರು. ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ನೆಮ್ಮದಿಗೆ ಹೆಚ್ಚಿನ ಒತ್ತು ನೀಡಿದರು. ಇವುಗಳೇ ನಮ್ಮನ್ನ ರಕ್ಷಿಸುವ ಶಕ್ತಿಗಳು, ಗೆಲ್ಲಿಸುವ ಸತ್ಯಗಳು, ಹೊರೆಯುವ ದೈವಗಳು, ಭೂತಗಳು. ಬಂಧುಗಳೇ, ಅನಾದಿ ಕಾಲದ ಕಟ್ಟು ನಾಗನಡೆ ಸರ್ಪಜಿಡೆ ಪಾಡಿಂಚಿ ಮಣ್ಣಿಡು ಗಜಪಾಡ್ದು ನಿಜ ಆತಿ ಮಾಯಲು. ಬಾಲ್ಯದ ರೂಪ ಅಹಂಕಾರದ ಬಲಿ ಗಗ್ಗರ ದಿಚ್ಚಿಡು ಜತ್ತೊಂದು ಜ್ಞಾನುಲ್ಲೇ ಪಂಪಿ ಭಾಷೆನು ಕೊರೊಂದು ಮೆರೆಯೊಂದುಪ್ಪುನ ಮಾಯಲು. ಬರ್ಪಿ ಮಾರಿನ ಕಡಪ ರಾಜ್ಯಗು ಪಾಡ್ದು ತುಳುನಾಡುದ ಜೀವರಾಶಿಗು ನೆಮ್ಮದಿ ಒದಗಾವುನ ದೈವಲು.
ಆದರೆ ತುಳುನಾಡಿನ ಜನರು ಭಯಭಕ್ತಿಯಿಂದ ಆರಾಧಿಸುವ ಭೂತ ದೈವಗಳ ಬಗ್ಗೆ ತಪ್ಪು ಕಲ್ಪನೆಗಳಿವೆ. ಭೂತ ಪ್ರೇತ ಪಿಶಾಚಿಗಳು ದುಷ್ಟ ಶಕ್ತಿಗಳು, ತುಳುವರು ಭೂತಗಳನ್ನು ಆರಾಧಿಸುತ್ತಾರೆ ಎಂಬ ಚರ್ಚೆಗಳು ನಡೆಯುತ್ತಿವೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಪಾಶ್ಚಿಮಾತ್ಯ ವಿದ್ವಾಂಸರು ಡೆವಿಲ್ ಎಂಬ ಪದವನ್ನ ಬಳಸಿದರು. ಎಸಿ ಬರ್ನೆಲ್ ಎಂಬ ಲೇಖಕ ಡೆವಿಲ್ ವರ್ಷಿಪ್ ಆಫ್ ತುಳುನಾಡು ಎಂಬ ಕೃತಿಯನ್ನ ರಚಿಸಿದ. ಅದರ ನಂತರವೇ ಈ ಚರ್ಚೆಗಳು ಆರಂಭಗೊಂಡಿರಬೇಕು. ತುಳುನಾಡ ಸಾಂಸ್ಕೃತಿಕ ಪದಕೋಶದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಮುಖ್ಯವಾಗಿ ತಿಳಿಯುವ ಪದವೇ ಭೂತ. ಭೂತ ಎಂದರೇನು? ಅದು ದೆವ್ವ ಪಿಶಾಚಿಗಳಲ್ಲ, ಹಿಂದೆ ಆದುದು ಕಳೆದುದು ಎಂದರ್ಥ. ಶಿವಗಣ ಪ್ರಮಥಗಣವೆಂದು ಅರ್ಥವಿದೆ. ಕಳೆದು ಹೋದ ಅತೀತವಾಗಿರುವ ಅರ್ಥವೂ ಇದೆ ಸ್ನೇಹಿತರೆ. ಭೂಮಿ, ಆಕಾಶ, ಅಗ್ನಿ, ಜಲ, ಗಾಳಿಗಳೆಂಬ ಪಂಚಭೂತಗಳಲ್ಲಿ ನಮ್ಮ ಇರುವಿಕೆಗೆ ಕಾರಣೀಭೂತವಾದ ಮೂಲ ವಸ್ತುವೆಂದು ನಂಬಬಹುದು. ಭೂತಗಳನ್ನ ದುಷ್ಟ ಶಕ್ತಿಗಳು ಎಂದು ಭಾವಿಸುವುದು ಜನಪದರ ದೃಷ್ಟಿಯಲ್ಲಿ ಸರಿಯಾಗಲಾರದು. ಆರಾಧನೆ ಹೊಂದುವ ಭೂತಗಳ ಇತಿಹಾಸವನ್ನ, ಅಲೌಕಿಕ ನೆಲೆಯಲ್ಲಿ ಆರಾಧನೆ ನಡೆಸುವ ಜನರ ಮನೋಧರ್ಮ, ಕಲಾತ್ಮಕ ಅಭಿವ್ಯಕ್ತಿಯ ರೂಪದಲ್ಲಿರುವ ಒಂದು ವೇಷವನ್ನ ಭೂತ ಎಂದು ಒಪ್ಪಿಕೊಳ್ಳುವ ಮನೋಭಾವವಿರಬೇಕು. ಇವುಗಳ ಹಿನ್ನೆಲೆಯಲ್ಲಿ ಭೂತ ಶಬ್ದದ ಅರ್ಥವನ್ನ ಸಾಂಸ್ಕೃತಿಕವಾಗಿ ಪರಿಭಾವಿಸಬೇಕಾಗಿದೆ. ಸ್ನೇಹಿತರೆ, ತುಳುನಾಡಿನ ಜನತೆಯಲ್ಲಿ ಹಾಸುಹೊಕ್ಕಾಗಿರುವ ಪದ ಪ್ರಯೋಗವೆಂದರೆ ಅದು ದೈವ ದೇವೇರಿ. ಇಲ್ಲಿ ಬರುವ ದೈವ ಎಂದರೆ ಅದು ಕನ್ನಡದ ದೇವರಲ್ಲ, ದೇವರಿಗಿಂತ ಒಂದು ಹೆಜ್ಜೆ ಕಡಿಮೆ ಇರುವ ಶಕ್ತಿಗಳು, ಇವುಗಳೇ ಭೂತಗಳು. ತುಳುನಾಡಿನಲ್ಲಿ ದೈವ ಮತ್ತು ದೇವರು ಎರಡನ್ನೂ ಭಿನ್ನ ಭಿನ್ನ ನೆಲೆಯಲ್ಲಿ ನಂಬಿ ಬದುಕುತ್ತಿದ್ದಾರೆ. ಅಳಿಯಕಟ್ಟು ಸಂಸ್ಕೃತಿಯ ತುಳು ಪರಂಪರೆಯಲ್ಲಿ ಅಪ್ಪೆ ಮತ್ತು ತಮ್ಮಲೆ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಅಂದರೆ ತಾಯಿ ಮತ್ತು ಸೋದರ ಮಾವ. ದೇವರು ಶಾಂತ ಸ್ವರೂಪಿ, ಭಕ್ತಿಯಿಂದ ಪೂಜಿಸುತ್ತಾರೆ. ತಾಯಿಯ ಸ್ಥಾನವನ್ನ ನೀಡಿದರೆ ದೈವಗಳು ಸೋದರ ಮಾವನಂತೆ. ಇಲ್ಲಿ ಭಯ ಮತ್ತು ಭಕ್ತಿ ಎರಡೂ ಇರುತ್ತದೆ. ಶೀಘ್ರ ಫಲಪ್ರದಾಯಿ ದೈವಗಳು ಶಿಷ್ಟರಿಗೆ ರಕ್ಷಣೆಯನ್ನು, ದುಷ್ಟರಿಗೆ ಶಿಕ್ಷೆಯನ್ನು ನೀಡುತ್ತವೆ. ದೈವ ದೇವೇರಿ ಎರಡೂ ವಿಭಿನ್ನ ಕಲ್ಪನೆಗಳಾಗಿದ್ದರೂ ಒಂದನ್ನೊಂದು ಬಿಟ್ಟಿಲ್ಲ. ಜೊತೆ ಜೊತೆಯಲ್ಲಿ ಆರಾಧನೆ ನಡೆಯುತ್ತದೆ. ಪ್ರತಿ ದೇವಾಲಯಗಳ ಪರಿಸರದಲ್ಲಿ ದೈವಗಳು ಇರಲೇಬೇಕು. ದೇವರ ಪೂಜೆ ಇಲ್ಲದೆ ದೈವಗಳ ಆರಾಧನೆಯೇ ಇಲ್ಲ. ತುಳುನಾಡಿನ ಇತಿಹಾಸವನ್ನ ಪರಾಮರ್ಶಿಸತೊಡಗಿದರೆ ಕಾಂತಾವರದಲ್ಲಿ ದೊರೆತ 1379ರ ಶಾಸನದಲ್ಲಿ ದೈವಕ್ಕೆ ತಪ್ಪಿದವರು ಎಂಬ ಉಲ್ಲೇಖವಿದೆ. 1543ರ ಉದ್ಯಾವರ ಶಾಸನದಲ್ಲಿ ನಂದಳಿಕೆ ದೈವ ಎಂಬ ಮಾತಿದೆ. 1446ರ ಬಸ್ರೂರು ಶಾಸನ, 1566ರ ಬಾರಕೂರು ಶಾಸನದಲ್ಲಿ ಬೊಬ್ಬರಿಯ ಭೂತದ ವರ್ಣನೆ ಇದೆ. 1432ರ ಸುಳ್ಯದ ಎಡಮಂಗಿಲ ಶಾಸನದಲ್ಲಿ ಸಿರಾಡಿ ದೈವಕ್ಕೆ ಪ್ರಸಾದ ತುಪ್ಪದಳು ಎಂಬ ಬರೆಹವಿದೆ. ಇತಿಹಾಸದ ಎಲ್ಲ ದಾಖಲೆಗಳನ್ನ ಪರಾಮರ್ಶಿಸಿದರೆ ದೈವ ಭೂತ ಪದಗಳು ಸುಮಾರು 700-800 ವರ್ಷಗಳ ಹಿಂದೆನೆ ಇದ್ದವೆಂದು ತಿಳಿದು ಬರುತ್ತದೆ. ಕೆಲವರು ಭೂತ ಎಂದು ಕರೆದರು, ವಿಶಾಲಾರ್ಥದಲ್ಲಿ ಕೆಲವರು ದೈವ ಎಂದರು, ಇನ್ನೂ ವಿಶಾಲಾರ್ಥದಲ್ಲಿ ಅವುಗಳು ಸತ್ಯಲು ಶಕ್ತಿಗಳಾದವು. ಭೂತಾರಾಧನೆ ಮತ್ತು ದೈವಾರಾಧನೆಗೆ ಯಾವುದೇ ವ್ಯತ್ಯಾಸಗಳಿಲ್ಲ ಸ್ನೇಹಿತರೆ. ದೈವಗಳ ಹುಟ್ಟು, ಅಂತಸ್ತು, ವಿಧಗಳ ಆಧಾರದಲ್ಲಿ ಈ ಅತಿಮಾನುಷ ಶಕ್ತಿಗಳೊಂದಿಗಿನ ನಂಬಿಕೆ, ಬಾಂಧವ್ಯಗಳಿಂದಾಗಿ ಭೂತ ದೈವವೆಂಬ ಪ್ರತ್ಯೇಕ ಪದ ಪ್ರಯೋಗಗಳಿದ್ದರೂ ಇವುಗಳು ನಮ್ಮ ಕುಟುಂಬ, ನಮ್ಮ ರಾಜ್ಯವನ್ನ ರಕ್ಷಿಸುವ ಶಕ್ತಿಗಳು. ನಂಬಿದವರಿಗೆ ಇಂಬು ಕೊಡುವ, ಸತ್ಯವನ್ನ ಗೆಲ್ಲಿಸಿಕೊಡುವ ಮಾಯೆಗಳು. ಶರಣೆಂದು ಅಡಿಗೆರೆದವರಿಗೆ ಅಭಯ ನೀಡಿ ಪೊರೆಯುವ ದೈವಗಳು. ತುಳುವ ಪರಂಪರೆಯಿಂದ ಹಿರಿಯರಿಂದ ಅಂಗೀಕರಿಸಲ್ಪಟ್ಟ ಭೂತಗಳು. ಇದುವೇ ಭೂತಾರಾಧನೆ, ದೈವಾರಾಧನೆ. ಇದು ಮೂಢನಂಬಿಕೆಯಲ್ಲ, ಮಾಂತ್ರಿಕ ವಿಧಿಯಲ್ಲ, ನಾಟಕವಲ್ಲ.
ಇದು ಜೀವನ ಸತ್ಯ. ತುಳುವರ ಬದುಕಿಗೆ ಭದ್ರತೆ, ರಕ್ಷಣೆ, ಆತ್ಮವಿಶ್ವಾಸವನ್ನ ನೀಡುವ ಶಕ್ತಿಗಳು ಸತ್ಯಗಳು. ಕುಡವರ ಕಾಪುದೀದು ಕಾತೊಂದು ಬರ್ಪಿನ ತುಳುನಾಡುದ ಮಾತ ದೈವ ದೇವರಿಗೆ ತರೆ ತಗ್ಗಾದು ಅಡ್ಡನೀಟ ಊರೊಂದು ಪಂಡಿ ಪಾತೆರಡಾವಡು ಪಾಡಿ ತಾಳೊಡಾವಡು ಪೂಜಿ ಬಣ್ಣೊಡಾವಡು ನಲ್ತು ನಲಿಕೆಡಾವಡು ಕುಂದು ಇತ್ತುಂದಾಂಡ ಮಾಪು ನಟ್ಟೊಂದು ಈ ಕಲಾಪುರ್ಪನು ಮಾತ ಬಂಧುಲಿಗೆ ಅರ್ಪಣೆ ಮಲ್ತೊಂದು ಕತೆಕ್ ಮುಗಿತಲದ ಕುರುಪುನು ದೀವೊಂದುಲ್ಲೆ ಸೊಲ್ಮೆಲು.